ಗೊತ್ತಾಯ್ತಲ್ಲ ನಾನು ಯಾರು ಅಂತ? ರಾಂಪ, ಹೆವಿ ರೈಡರ್. ಕಮಲ, ನಿನಗೆ ಅದು ಅಮಲ ಎಂತ ಅಡ್ರೆಸ್ ಮಾತಾಡೋದು? ಅಲ್ಲ, ನೀನು 13 ವರ್ಷಕ್ಕೆ ಮದುವೆ ಆದರೆ ನಾನೆಂತ ಮಾಡೋದು ಮಾರೀತಿ? 3ನೇ ಕ್ಲಾಸ್ನವರೆಗೆ ನಾವಿಬ್ಬರು ಒಟ್ಟಿಗೆ ಕಲ್ತದ್ದು. ಶಿವ, ನಿನಗೊಂದು ಈ ಕೆಟ್ಟ ಕನಸು ಬೀಳೋದು ಯಾವಾಗ ನಿಲ್ತದೆ ಮಾರೆ? ಅಲ್ಲಿ ಹೀಗೆ ಮಾಡೋದು ಸ್ವಲ್ಪ ವಿಷಯ ಕೊಟ್ಟು ಸಾಯಿಸ. ದಸರಾ ಟೈಮಲ್ಲಿ ಕುದ್ರೋಳಿಗೆ ಸುಮಾರು ಟೈಮ್ ಆಯ್ತು ಹೋಗೋದು ನಾನು. ಮಂಗಳೂರು ದಸರಾ, ಹೌದು. ಎಲ್ಲ ಕಡೆ ಇದೆ ರಾಂಪ ಅಂತ. ಸೊ ಒಂದು ಈ ಕ್ರಮ ಇರುತ್ತಲ್ಲ, ಈ ಕಂಬಳದಲ್ಲಿ ಈ ಹಲ್ಲು ನೋಡುವಂಥದ್ದು, ಕೋನದ್ದು ಹಲ್ಲು ತೋರಿಸಿ ಇದಕ್ಕೆ ಆದರೆ ಎಷ್ಟು ಏಜ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸಲ ಇದು ಓಡಿದೆ ಅನ್ನುವಂಥದ್ದನ್ನು ಹೇಳುವಂಥದ್ದು. ಆ ಹಲ್ಲು ನೋಡಿ ಇದರಲ್ಲಿ ಜೈಲಲ್ಲಿ ತಪ್ಪಿಸೋ ಸೇನಿತ್ತಲ್ಲ, ಮಾರ್ಕ್ ಮಾಡಿಕೊಂಡು ಇದು ನಾವಿರುವ ಜಾಗ, ಇಲ್ಲಿ ಸೀದಾ ಎಡಕ್ಕೆ ತಿರ್ಗಾದ್ರು. ಅದು ಅದೇ ಕಾಲ್ ಮೇಲೆ ಕಾಲ್. ಒಂದಿನ 2-3 ದಿನ ಕಂಟಿನ್ಯೂ ಆಗಿ ರಾತ್ರಿ ಕಾಲ್ ಬಂತು ಸಿನಿಮಾ ನೋಡಿ. ಒಂದಿನ ವೈಫ್ ಹೇಳಿದ್ಲು, ಐನು ಸೈಲೆಂಟ್ ಬಂದು ಜಪ್ಪುವರ ಅಲ್ಲ, ಅವರಿಗೆ ನಿದ್ದಿರಲ್ಲ ಪಾಪ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ರಿಷಬ್ ಶೆಟ್ಟಿ ನಟನೆಯ ನಿರ್ದೇಶನದ ಕಾಂತಾರ ಸಿನಿಮಾ ಒಂದು ಯಶಸ್ಸಿನ ತುದಿಯನ್ನು ಮುಟ್ತಾ ಇದೆ. ಇದು ದೈವ ಇಚ್ಛೆಯ ಜೊತೆಗೆ ಒಂದು ಒಳ್ಳೆಯ ಟೀಮ್ ವರ್ಕ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೆಯ ಬರಹಗಾರರ ಜೊತೆಗೆ ಒಳ್ಳೆಯ ನಟನೆ ಸಿಕ್ಕಿದ್ರಿಂದ ಇವತ್ತು ಒಂದು ಜನರಿಗೆ ಮುಟ್ಟಿ ಅವರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಕತೆಗಾರರಲ್ಲಿ ಮತ್ತೊಬ್ಬರಾದ ಪ್ರಕಾಶ್ ತುಮಿನಾಡು, ಹಾಗೆಯೇ ಈ ಸಿನಿಮಾದಲ್ಲಿ ನಟನೆ ಮಾಡಿ ಒಂದು ರಾಂಪ ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿ ಆಲ್ರೆಡಿ ನಿಮಗೆ ಗೊತ್ತಿರಬಹುದು. ಸೊ ನಮ್ಮ ಜೊತೆಗೆ ರಾಂಪ ಅಲಿಯಾಸ್ ಪ್ರಕಾಶ್ ತುಮಿನಾಡು ಅವರಿದ್ದಾರೆ. ಸಿನಿಮಾ ಬಿಡುಗಡೆ ಆದ ಮೇಲೆ ಅವರಿಗೆ ಬರ್ತಾ ಇರುವಂಥ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಎಷ್ಟು ಜನರು ಮೆಚ್ಚಿಕೊಂಡಿದ್ದಾರೆ, ಸೊ ಹೇಗೆ ಆ ಯಶಸ್ಸನ್ನು ತಗೊಂಡಿದ್ದಾರೆ ಅವರ ಬಾಯಲ್ಲಿ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಕಾಂತಾರದ ಸಕ್ಸಸ್ನ ನಂತರ ರಾಂಪ ಹಾಗೂ ಪ್ರಕಾಶ್ ತುಮಿನಾಡ್ ಯಾವ ಥರ? ಇಬ್ಬರು ಚೆನ್ನಾಗಿದ್ದಾರೆ. ಗೊತ್ತಿಲ್ಲ ಹೇಗೆ ಹೇಳಬೇಕು ಅಂತ. ಬಹುಶಃ ನನ್ನ ಸಿನಿಮಾ ಕೆರಿಯರಲ್ಲಿ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಥರ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತಲೂ ಗೊತ್ತಿಲ್ಲ. ಅಂಥ ಅವಕಾಶಗಳು ಬರುತ್ತಾ, ಈ ಥರ ಜನರ ರೆಸ್ಪಾನ್ಸ್, ಜನರ ಪ್ರೀತಿ ನಮಗೆ ಸಿಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೆ ನಾನು ಮಾಡಿದ ಸಿನಿಮಾಗಳಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು ನನಗೆ. ಒಟ್ಟು ಎಷ್ಟು ಬಾರಿ ಕಾಂತಾರ ಸಿನಿಮಾ ನೋಡಿದ್ರಿ, ಬಿಡುಗಡೆಗೆ ಮೊದಲು ಮತ್ತು ಬಿಡುಗಡೆ ನಂತರ? ಬಿಡುಗಡೆ ಮೊದಲೇ ಸುಮಾರು ಸಲ ನೋಡಿದ್ದೆ. ಬಿಡುಗಡೆ ನಂತರ 7 ಸಲ ನೋಡಿದೆ, 7 ಟೈಮ್ಸ್ ನೋಡಿದ್ದೀನಿ. ಪ್ರತಿ ಸಲ ಕೂಡ ನಿಮಗೆ ಸೇಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತಾ? ನೀವು ಸ್ಕ್ರೀನಲ್ಲಿ ಯಾರನ್ನು ಜಾಸ್ತಿ ನೋಡಿ ಎಂಜಾಯ್ ಮಾಡ್ತಾ ಇದ್ರಿ? ನನಗೊಂದು ಅಭ್ಯಾಸ ಇದೆ. ನನಗೆ ನನ್ನ ಪೋರ್ಷನ್ಗಿಂತ ಬೇರೆಯವ್ರದ್ದಲ್ಲಿ ಜಾಸ್ತಿ ನೋಡ್ತಾ ಇರ್ತೀನಿ ನಾನು. ಫಸ್ಟ್ ನೋಡಿದಾಗ ಜನರಲ್ ನೋಡಿದೆ, ಆ್ಯಸ್ ಎ ಆಡಿಯನ್ಸ್ ಹೆಂಗೆ ನೋಡ್ತಾರೆ ಸಿನಿಮಾನ, ಹಂಗೆ ಜನರಲ್ ನೋಡಿದ್ದೀನಿ. ಆಮೇಲೆ ನನ್ನ ಪೋರ್ಷನ್ ಬಿಟ್ಟು ಬೇರೆ ಪಾತ್ರಗಳೆಲ್ಲ ತುಂಬ ಚೆನ್ನಾಗಿ ಮಾಡಿರೋಂಥ ಪಾತ್ರಗಳನ್ನು ತುಂಬ ಒಬ್ಸರ್ವ್ ಮಾಡಿದೆ. ಸ್ಪೆಷಲಿ ನಾನು ರಿಷಬ್ ಸರ್ನ ತುಂಬ ಒಬ್ಸರ್ವ್ ಮಾಡಿದೆ ಈ ಥ್ರೂ ಔಟ್ ಸಿನಿಮಾದಲ್ಲಿ. ಪ್ರತಿ ಫ್ರೇಮಲ್ಲೂ ಅವರ ಎಫರ್ಟ್ ನನಗೆ ತುಂಬ ಕಾಣಿಸ್ತಾ ಇತ್ತು. ಅಂದರೆ ಯಾವಾಗ ನಾವು ಶೂಟ್ ಟೈಮಲ್ಲಿ ಏನು ನೋಡಿದ್ವಿ, ಮಾನಿಟರ್ ಮುಂದೆ ನೋಡಿದಾಗ ಅದು ಚಿಕ್ಕ ಇದಲ್ವಾ, ಸೊ ಅಷ್ಟು ಗೊತ್ತಾಗಲ್ಲ. ಸೊ ಇಲ್ಲಿ ನಾನು ನೋಡಿದೆ ಸಿನಿಮಾ ನೋಡುವಾಗ ಒಂಥರ ಎಸ್, ಪ್ರತಿಯೊಂದಕ್ಕೂ ತುಂಬ ಎಫರ್ಟ್ ಹಾಕಿದಾರಲ್ಲ, ಎವ್ರಿ ಒಂದು ಕೂಗಾಗೋದಕ್ಕೂ ಆ ಥರ ಎಫರ್ಟ್ ಹಾಕಿದಾರಲ್ಲ ಅನ್ಸುತ್ತೆ ನನಗೆ ಸಿನಿಮಾ ನೋಡಿದಾಗ. ಈಗ ನಮಗೆ ಒಂದು ವಿಚಾರ ಏನಂತ ಹೇಳಿದರೆ, ಪ್ರತಿ ಸಿನಿಮಾ ಬಂದಾಗಲೂ ಪಾತ್ರ ಯಾವಾಗ ಗೆಲ್ಲೋದು ಅಂತ ಹೇಳಿದ್ರೆ ಆ ಪಾತ್ರದ ಏನು ಹೆಸರನ್ನು ಜನಗಳು ಹೊರಗಡೆ ಹೇಳಿದಾಗ, ಈಗ ಹೇಗೆ ನಿಮ್ಮನ್ನು ಪ್ರಕಾಶ್ ಅವರೇ ಅಂತ ಕರಿತಾ ಇದ್ದಾರಾ, ಓ ರಾಂಪ ಅಂತ ಕರಿತಾ ಇದ್ದಾರೆ? ಇಲ್ಲ, ರಾಂಪ ಅಂತ ನಾನು ಮೊನ್ನೆ ಆ್ಯಕ್ಚುಲಿ ದಸರಾ ಟೈಮಲ್ಲಿ ಕುದ್ರೋಳಿಗೆ ಸುಮಾರು ಟೈಮ್ ಆಯ್ತು ಹೋಗೋದು ನಾನು. ಮಂಗಳೂರು ದಸರಾ, ಹೌದು. 2 ವರ್ಷ ಕೊರೋನಾದಿಂದ ಆಯಿತು. ಅದ್ರ ಮೊದಲು ಸ್ವಲ್ಪ ಅದೇ ಟೈಮಲ್ಲಿ ಶೂಟಿಂಗು ಅದು ಇದಂತ ಹೋಗೇ ಇಲ್ಲ. ಬಟ್ ಈ ವರ್ಷ ಫ್ರೀ ಇದ್ದೆ ಆ್ಯಕ್ಚುಲಿ, ಅದಕ್ಕೆ ಫ್ರೆಂಡ್ಸ್ ಜೊತೆಲ್ಲ ಹೋಗಿದ್ದೆ. ಎಲ್ಲ ಕಡೆ ಇದೆ ರಾಂಪ ಅಂತ. ಹಾಗೆ ಸುಮಾರು ಜನ, ಅದೇ ನಾನು ಮೇ ಬಿ ಫಸ್ಟ್ ನನಗೆ ಶ್ರೀನಿವಾಸ್ ಅಂತ ಇವಾಗಲೂ ಶ್ರೀನಿವಾಸ್ ಕರೆಯೋರು ಇದ್ದಾರೆ ಬ್ಯಾಂಗ್ಳೂರಿಗೆ ಹೋದಾಗ. ಒಂದು ಮೊಟ್ಟೆ ಕಥೆಯಲ್ಲಿ ನಾನು ನೋಡಿ ಯಾವಾಗಲೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅದು. ಶ್ರೀನಿವಾಸ್ ಅಂತ ಕರಿತಿದ್ರು. ಆಮೇಲೆ ಸರಕಾರಿ ಬಂದ ಮೇಲೆ ಭುಜಂಗ ಆಗಿದ್ದೀವಿ, ಭುಜಂಗ ಅಂತ ಕರಿತಿದ್ರು. ಭುಜಂಗ ಒಂದು ಉಗ್ರ ಹೊರಟುಂಟು ಮಾಡು ಅಂತ. ಸೊ ಇವಾಗ ರಾಂಪ ಆಗಿದ್ದೀನಿ. ಸೊ ತುಂಬ ಹ್ಯಾಪಿ. ಅಂದರೆ ನಮ್ಮ ಹೆಸರು ಗೊತ್ತಿಲ್ಲ, ನಿಜ ಹೇಳಬೇಕು. ಸುಮಾರು ಜನ ಪ್ರಕಾಶ್ ತುಮಿನಾಡ್ ಅಂದರೆ ಗೊತ್ತಿಲ್ಲ. ಬಟ್ ಆ ಕ್ಯಾರೆಕ್ಟರ್ ಅಷ್ಟು ಜನರ ಮನಸ್ಸಲ್ಲಿ ಇರುತ್ತಲ್ಲ, ಅದು ಇನ್ನೂ ಖುಷಿ. ಅಂದರೆ ನಾನು ಅಷ್ಟು ರೀಚ್ ಆಗಿದ್ದೀನಿ ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ. ಸೊ ತುಂಬ ಖುಷಿ ಇದೆ.
ಸ್ವಲ್ಪ ಅಂದರೆ ಸಿನಿಮಾ ಹೊರತುಪಡಿಸಿ ಸಿನಿಮಾದ ಹಿಂದೆ ಹೋಗುವ, ಅಂದರೆ ಬರವಣಿಗೆಯ ಪ್ರೊಸೆಸ್ ಬಗ್ಗೆ ಮಾತನಾಡುವ. ತಾವು 5 ಬರಹಗಾರರಲ್ಲಿ ತಾವು ಕೂಡ ಒಬ್ಬರಾಗಿದ್ರಿ. ನಿಜವಾಗ್ಲೂ ನೀವು ಬರೆಯುವಾಗ ಕೆಲವೊಂದು ಪಾತ್ರಗಳನ್ನು ಯಾವ ಥರ ಎಂಜಾಯ್ ಮಾಡಿಕೊಂಡು ಬರಿತಾ ಇದ್ರಿ? ಯಾವೊಂದು ಪಾತ್ರಗಳು ನಿಮಗೆ ಅನಿಸಿತ್ತು ಅಂದರೆ ಇದು ಥಿಯೇಟ್ರ್ನಲ್ಲಿ ಬಂದಾಗ ಗ್ಯಾರಂಟಿ ಇದಕ್ಕೆ ವಿಸಿಲ್ ಬೀರುತ್ತೆ, ಈ ಪಾತ್ರ ಸ್ಪೆಷಲಾಗಿ ಜನರ ಮನ ಮುಟ್ಟುತ್ತೆ ಅಂತ? ಅಂದರೆ ಸ್ಪೆಷಲಿ ಸುಂದರನ ಪಾತ್ರ, ಆ ಸುಂದರನ ಪಾತ್ರ ಬರಿಬೇಕಾದ್ರೆ ನಾವು ಫಸ್ಟ್ ತಲೆಯಿರಲಿಲ್ಲ ಇದು ದೀಪಕನ್ನ ಮಾಡಬೇಕು ಅಂತ ನಮಗಿರಲಿಲ್ಲ. ನಮಗೆ ಆ ಸಿನಿಮಾಕ್ಕೆ ಒಂದು ಹೊಸೊಬ್ಬರು ಬೇಕಿತ್ತು, ಅಂದರೆ ಆ ಊರಿನವರಲ್ಲದೆ ಬೇರೆ ಒಬ್ಬರು ಒಂದು ಕ್ಯಾರೆಕ್ಟರ್ ಬೇಕಿತ್ತು, ಅಂದರೆ ತಿಳ್ಕೊಳ್ಳಿಕ್ಕೆ ಈ ಊರಿನ ಬಗ್ಗೆ, ಆ ದೈವದ ಬಗ್ಗೆ ಆಗಲಿ ಕ್ವಶನ್ ಮಾಡುವಂಥ ಯಾರಾದರೂ ಬೇಕಿತ್ತು. ಊರಿನವರಾದ್ರೆ ಯಾಕೆ ಕೇಳ್ತಾರೆ, ಅವ್ರಿಗೆ ಗೊತ್ತಿರುವಂಥ ವಿಚಾರ ದೈವದ್ದಾಗಿರ್ಬೋದು ಏನಾಗಿರ್ಬೋದು ಕೇಳಲ್ಲ ಯಾರು. ಸೊ ಒಂದು ಪಾತ್ರ ಬೇಕಿತ್ತು, ಅದಕ್ಕೆ ಒಂದು ಸುಂದರನ ಕ್ಯಾರೆಕ್ಟರ್ ತಂದ್ವಿ. ಬರ್ತಾ ಬರ್ತಾ ಆ ಕ್ಯಾರೆಕ್ಟರ್ ಮಜಾ ಅನಿಸ್ತು, ಇದನ್ನು ಇಲ್ಲಿ ತರ್ಬೋದಲ್ಲ ಅಂತೇಳಿ. ಸೊ ಆಮೇಲೆ ನಮಗೆ ಇದು ನಾವು ರೀಡಿಂಗ್ ಮಾಡಬೇಕಾದ್ರೆ ಸರ್ ಹೇಳಿದರು, ನಾವು ಸರ್ ದೀಪಕಣ್ಣ ಹತ್ರ ಮಾಡಿಸ್ಬೋದು ಇದನ್ನ ಅಂತೇಳಿ. ಹೌದಲ್ಲ ಅಷ್ಟು ಮಜಾ ಇರುತ್ತೆ ಅಂತೇಳಿ. ಎಲ್ಲಿವರೆಗೆ ಅಂತೇಳಿ ಒಂದ್ಸಲ ಇದು ನರೇಶನ್ ಆಗ್ತಾ ಒಂದ್ಸಲ ಇವರು ರಿಷಬ್ ಸರ್ ಏನು ಹೇಳಿದ್ರೆ, ನೀವೇ ಮಾಡಿ ಪ್ರಕಾಶ್ ಅಣ್ಣ ಈ ಕ್ಯಾರೆಕ್ಟರ್ ಅಂತ. ಅಲ್ಲಿವರೆಗಿತ್ತು. ಇಲ್ಲ ಬೇಡ ರಾಂಪನ ಮಜಾ ಇದೆ ಸುಂದರ ಮಾಡಿ ಅಂತ. ಇಲ್ಲ ರಾಂಪನ ಮಜಾ ಇದೆ, ನೀವೇ ಮಾಡಿ, ಇದು ದೀಪಕನ ಹತ್ರನೇ ಮಾಡಿಸೋಣ ಅಂತ. ದೀಪಕನ್ನ ಯಾವಾಗ ಫಿಕ್ಸ್ ಆದ್ರು ಇದಕ್ಕೆ, ಆಮೇಲೆ ನಾವು ಅದನ್ನ ತಲೆ ಇಟ್ಕೊಂಡು ಕೆಲವೊಂದು ವಿಜುವಲ್ ನಮ್ಗೆ ಓಡ್ತಾ ಇರುತ್ತಲ್ಲ, ಅವ್ರ ಮ್ಯಾನಲಿಸಮ್, ಅವರು ಮಾತನಾಡೋ ಶೈಲಿ ಅಂತೇಳಿ. ತುಂಬ ನಾಲೆಜ್ ಇಲ್ಲ ಮನುಷ್ಯನಿಗೆ, ಬಟ್ ಮುಂದೆ ಹೋಗ್ತಾನೆ ಅನ್ನುವಂಥದ್ದು. ಸೊ ಅದನ್ನು ನೆನೆಸುವಾಗಲೇ ನಮಗೆ ಡೆಫಿನೆಟಾಗಿ ವರ್ಕ್ ಆಗುತ್ತೆ ಇದು ಥಿಯೇಟ್ರಲ್ಲಿ. ಎಲ್ಲಿವರೆಗೆ ಅಂತೇಳಿ ನಾವು ಡಬ್ಬಿಂಗ್ ಪ್ರೊಸೆಸ್ಸಲ್ಲೂ ನಾವು ಹೇಳಿದ್ವಿ, ನಾನು ಮತ್ತು ಗುರು ಮಾತಾಡಿದ್ವಿ, ತುಂಬ ವರ್ಕ್ ಆಗುತ್ತೆ, ದೀಪನದ ನೆಕ್ಸ್ಟ್ ಅಲ್ಲಿ ಹೋಗ್ತಾರೆ ಅಂತೇಳಿ. ಹಾಗೆ ಆಯಿತು. ಹಾಗೆಯೇ ಬೇರೆ ಪಾತ್ರಗಳ ಆಯ್ಕೆ ಮತ್ತು ಅದರ ಬರೆಯುವ ಪ್ರೊಸೆಸ್ನಲ್ಲಿ ಎಂಜಾಯ್ ಮಾಡಿದ್ದೆ. ಇವನ್ ಅಬ್ಬುನ ಕ್ಯಾರೆಕ್ಟರ್ ಹಾಗೆ ಮಜಾ ಮಾಡ್ತಿದ್ದೆ. ಅದು ಮೇನ್ ನಮಗೆ ಖುಷಿ ಆಗ್ತಿದ್ದದ್ದು ಇದರಲ್ಲಿ ಜೈಲಲ್ಲಿ ತಪ್ಪಿಸೋ ಸೇನಿತ್ತಲ್ಲ, ಮಾರ್ಕ್ ಮಾಡಿಕೊಂಡು ಇದು ನಾವಿರೋ ಜಾಗ, ಇಲ್ಲಿ ಸೀದಾ ಎಡಕ್ಕೆ ತಿರ್ಗಿ ಅದು ಮಜಾ ಮಾಡ್ತಿದ್ದು. ಇದು ಮಜಾ ಬರುತ್ತೆ ಈ ಸೀನ್ ಅಂತೇಳಿ. ಮತ್ತು ಅದು ಕೈಯಲ್ಲಿ ಇವರು ಪೊಲೀಸರು ಅಟ್ಟಿಸ್ಕೊಂಡು ಬರುವಾಗ ಬಿಸಾಡೋದು, ಅದಕ್ಕೆ ಬಿಸಾಡಿದ ಈಗ ಒತ್ತಿಸಿ ಕೈ ಅದು ಬ್ಲಾಸ್ಟ್ ಆಗ್ತದೆ ಅಂತೇಳಿ. ಅದ್ರಲ್ಲಿ ನಾವು ಬರೆಯುವಾಗಲೇ ಮಜಾ ಮಾಡ್ತಿದ್ವಿ ತುಂಬ. ಆ್ಯಂಡ್ ಸುಂದರ್ನ ವೈಫ್ನ ಕ್ಯಾರೆಕ್ಟ್ರು ಇನ್ನೂ ಸ್ಪೇಸ್ ಇತ್ತು. ಉಬ್ಬುಹಲ್ಲು ಆ್ಯಕ್ಚುಲಿ ಉಬ್ಬಲ್ಲಿ ಇರಲಿಲ್ಲ ಆ ಕ್ಯಾರೆಕ್ಟ್ರಿಗೆ. ಅದು ಹೆಂಗೆ ಅಂತ ಹೇಳಿದರೆ, ಈ ಕಂಬಳದ ವಿಷಯ ಬಂತು, ಕಂಬಳ ಬರುತ್ತೆ ಓಪನಿಂಗ್ ಸೀನಲ್ಲಿ ಅಂತೇಳಿ, ಅಲ್ಲೇ ಆ ಕ್ಯಾರೆಕ್ಟರ್ ಪ್ರೆಸೆಂಟ್ ಆಗುತ್ತೆ. ಯಾರ್ದು ಸುಂದರನಿಗೆ ಮದುವೆ ಆಗಿದೆ ಆಲ್ರೆಡಿ ಅಂತೇಳಿ. ಸೊ ಒಂದು ಈ ಕ್ರಮ ಇರುತ್ತಲ್ಲ ಈ ಕಂಬಳದಲ್ಲಿ, ಈ ಹಲ್ಲು ನೋಡುವಂಥದ್ದು, ಕೋನದ್ದು ಹಲ್ಲು ತೋರಿಸಿ ಇದಕ್ಕೆ ಆದರೆ ಎಷ್ಟು ಏಜ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸಲ ಇದು ಓಡಿದೆ ಅನ್ನುವಂಥದ್ದನ್ನು ಹೇಳುವಂಥದ್ದು ಆ ಹಲ್ಲು ನೋಡಿ. ಸೊ ಆವಾಗ ನಾವು ಇಲ್ಲಿ ಮಜಾ ಮಾಡ್ಬೋದಲ್ಲ, ಈ ಕ್ಯಾರೆಕ್ಟ್ರಿಗೆ ಉಬ್ಬಲ್ಲಿ ಇಡುವ. ಸೊ ಅಲ್ಲಿ ಇಂಟರ್ಗಟ್ಟು ಹೋಗುವ ಇದಕ್ಕೆ ಮತ್ತು ಇದಕ್ಕೆ ಆ ಕ್ಯಾರೆಕ್ಟ್ರಿಗೆ. ಅಂದರೆ ಕಮೆಂಟ್ರಿ ಇದರ ಮೇಲೆ ಹೋಗುತ್ತೆ, ಬಟ್ ಏನೋ ಒಂದು ಈ ಕೋಣ ಗದ್ದೆಗಳದ್ದು ಸುಮಾರು ಅನುಭವ ಇದೆ ಅನ್ನೋದು. ಹಾಗೆ ಒಂದು ಆ್ಯಕ್ಚುಲಿ ಅವರಿಗೆ ಪಾಪ ಕಾಲ್ ಮಾಡಿ ಅವರಿಗೆ ಹೇಳುವಾಗಲೂ ಈ ಥರ ಒಂದು ಮಾತ್ರ ಲೈನ್ ಬರುತ್ತೆ, ಏನು ಅಷ್ಟು ಅಸಹ್ಯ ಏನಲ್ಲ, ಈ ಥರ ಒಂದು ಲೈನ್ ಬರುತ್ತೆ, ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತ ಕೇಳಿದ್ವಿ ನಾವು. ಅವರು ಪಾಪ ಇಲ್ಲ ತೊಂದರೆ ಇಲ್ಲ, ನಾಟಕದಲ್ಲೆಲ್ಲ ಮಾಮೂಲಲ್ಲ ಇದಲ್ಲ ಅಂತ ಅಂದರು ಪಾಪ. ಸೊ ಅದನ್ನು ನಾವು ಬರಿಬೇಕಾದ್ರೆ ತುಂಬ ಆ್ಯಕ್ಚುಲಿ ರೀಡ್ ಮಾಡಬೇಕಾದ್ರೆ ರಿಷಬ್ ಸರ್ ತುಂಬ ಮಜಾ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ಗಮ್ಮತ್ತಿಗೆ ತುಂಬ ಸ್ಪೇಸು. ಅವರು ಕೆಲವು ಕಡೆ ನಾವು ಏನಾದರೂ ಅವ್ರಿಗೆ ಹೇಳುವಾಗ ಇಲ್ಲಿ ಈ ಥರ ಮಾಡಿ ಇನ್ನೂ ಮಜಾ ಇರುತ್ತೆ, ಈ ಥರ ಮಾಡಿ ಹಾಗೆ ಡೆವಲಪ್ ಅಂದರೆ ನೆಕ್ಸ್ಟಲ್ಲಿ ಇರುತ್ತೆ ಕೆಲವು ಕ್ಯಾರೆಕ್ಟರ್ಗಳು ಹಾಗೆ. ಮತ್ತು ಬುಲ್ಲ ಆ್ಯಸ್ ಯೂಶ್ವಲ್ ಅವ್ರಿಗೆ ಅಷ್ಟೊಂದು ಕಾಮಿಡಿ ಏನಿರಲಿಲ್ಲ, ಅಂದರೆ ಅದು ನಮ್ಗೆ ಇದ್ದದ್ದು ಹಾಗೆ. ಒಂದು ಹೀರೋ ಜೊತೆ ಎಲ್ಲರೂ ಒಂದೇ ಥರ ಇದ್ದರೆ ಇದಿರಲ್ಲ, ಹೀರೋನಿಗೆ ಒಂದು ಸಪೋರ್ಟ್ ಇರೋಲಾಗಿ ಒಬ್ಬರು ಯಾರಾದರೂ ಬೇಕು ಅನ್ನುವಂಥದ್ದು. ಬಟ್ ಅವನಿಗೆ ತಲೆ ಇಲ್ಲ, ಮುಂದೆ ಹೋಗ್ತಾನೆ ಅನ್ನುವಂಥದ್ದು, ಆ ಥರ ಒಂದು ಕ್ಯಾರೆಕ್ಟರ್. ಅವ್ರನ್ನ ಫಿಸಿಕ್ ಮತ್ತು ಅದನ್ನು ನೋಡಿಕೊಂಡು ಅವರಿಗೆ ಮಾಡಿರುವಂಥದ್ದು. ರಾಂಪನಾಗಿ ಕಾಂತಾರ ಸೆಟ್ನಲ್ಲಿ ಪ್ರಕಾಶ್ ಅವರು ಎಷ್ಟು ಎಂಜಾಯ್ ಮಾಡಿ ನಟನೆ ಮಾಡಿದ್ದಾರೆ. ತುಂಬ ಮಜಾ ಮಾಡಿದ್ವಿ. ಅದು ಕೆಲವು ಕಡೆ ಇವಾಗ ಅದೊಂದು ಡೈಲಾಗ್ ಇದೆಯಲ್ಲ, ಅದು ಸ್ಪಾಟಲ್ಲಿ ಅಲ್ಲಿ ಕ್ಯಾಮ್ರಾ ಇಟ್ಟ ಮೇಲೆ ಬಂದದ್ದು, ಕಮಲ ನಿನಗೆಂತ ಅಮ್ಮಲ ಎಂತ ಒಟ್ಟರಾಶಿ ಮಾತಾಡೋದು, ಅದು ಅಮ್ಮಲ ಅಂತ. ಅದು ತುಂಬ ಇವರು DOP ಇವರೆಲ್ಲ ತುಂಬ ಆದರೆ ಅದೇ ಹೇಳಿ, ಅದು ನಾನು ಸುಮ್ಮನೆ ಹೇಳಿದೆ ಆ್ಯಕ್ಚುಲಿ. ಇದು ಮೊನಿಟರ್ ಟೇಕ್ ಇರುತ್ತಲ್ವ, ಅವಾಗ ಸುಮ್ಮನೆ ಹೇಳಿದ್ದು, ಇಲ್ಲ ಮಜಾ ಇರುತ್ತೆ ಅದನ್ನೇ ಹೇಳಿ ಅಂತ. ಹಾಗೆಲ್ಲ ತುಂಬ ಮಜಾ ಮಾಡ್ಕೊಂಡು ಮಾಡಿದ್ವಿ. ಅಂದರೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಫುಲ್ ಈ ಥರ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಮೇ ಬಿ ಅವ್ರದ್ದೊಂದು ದೈವದೊಂದು ಇತ್ತೇನೋ, ನೀನು ಸ್ವಲ್ಪ ಕಲಿ ಸಿನಿಮಾ ಪರ್ಫಾರ್ಮೆನ್ಸ್, ನಟನೆಲ್ಲ ಬರವಣಿಗೆ ಆ್ಯಕ್ಚುಲಿ ಅದ್ರ ಮೊದಲೇ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ ನಾನು ಗುರು. ಈ ಕೊರೋನಾ ಟೈಮಲ್ಲಿ 2-3 ಸ್ಕ್ರಿಪ್ಟಿಗೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ವಿ. ಅಲ್ಲ ನನಗೆ ಅದು ಪ್ಲಸ್ ಆಯಿತು ಆ್ಯಕ್ಚುಲಿ. ಏನಂತ ಹೇಳಿದರೆ ನಾವು ಬರೀ ಒಂದು ಇದಿತ್ತು, ಒಂದು ಸ್ಟೈಲ್ ಇತ್ತಲ್ವ. ಆ್ಯಕ್ಚುಲಿ ಗುರುಗೆ ಆ ನಾಲೆಜ್ ಇದೆ. ಸೊ ಇದು
ಇನ್ನು ನನಗೆ ಈ ಥರ ಬರಿಬೋದಲ್ಲ, ಈ ಥರ ಇನ್ನೂ ಬೆಟರ್ ಒಂದು ಆಪ್ಷನ್ ಇದೆ ಅನ್ನುವಂಥದ್ದು ನಂಗೆ ಗೊತ್ತಾಯಿತು. ಸೊ ನನಗೂ ಹೆಲ್ಪ್ ಆಯಿತು ಮುಂದೆ ಫ್ಯೂಚರ್ಗೆ. ಗೊತ್ತಿಲ್ಲ ನಾನು ಡೈರೆಕ್ಷನ್ ಮಾಡ್ತೇನೆ ಅಲ್ಲ ಗೊತ್ತಿಲ್ಲ, ಬಟ್ ಒಂದು ಆಸೆ ಇದೆ ಒಂದಿನ ಮಾಡಬೇಕು ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಅಂತ. ಅಂದರೆ ಮಿಂಚಿದ್ದೀರಿ, ನಿರ್ದೇಶಕನ ಒಂದು ಪಟ್ಟವನ್ನು ಕೂಡ ಧರಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದೀರಿ. ರೆಡಿ ಅಂದರೆ ಅಷ್ಟು ಬೇಗ ಏನಿಲ್ಲ, ಖಂಡಿತವಾಗಲಿಲ್ಲ, ತುಂಬ ಟೈಮ್. ಇವಾಗ ದೇವ್ರ ದಯೆಯಲ್ಲಿ ಸಿನಿಮಾಗಳು ಸಿಗ್ತಾ ಇದೆ ಅಭಿನಯಕ್ಕೆ, ಸೊ ಅದು ಮಾಡ್ತಾ ಇರ್ತೀನಿ. ಬಟ್ ಅದರ ಮಧ್ಯೆ ಗೊತ್ತಿಲ್ಲ, ಕತೆ ಒಂದು ಹುಟ್ಟಬೇಕಲ್ಲ, ನಾವು ಕ್ರಿಯೇಟ್ ಮಾಡೋದಕ್ಕಿಂತ ಕತೆ ಒಂದು ಏನಾದರೂ ಹುಟ್ಟಬೇಕು, ಏನಾದರೂ ನೋಡಿ ಏನಾದರೂ ಒಂದು ಅದು ಇದು ಕತೆ ಮಾಡ್ಬೋದಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಆವಾಗ ಒಂದೊಳ್ಳೆ ಕತೆ ಮಾಡ್ಬೋದು. ಅಥವಾ ನಮ್ಮ ಹಳೆ ಎಕ್ಸ್ಪೀರಿಯೆನ್ಸ್ ಸಿನಿಮಾಗೆ ಬರೋ ಮುಂಚಿದ್ದು ಸುಮಾರಿದೆ ಗಮ್ಮತ್ತಿದ್ದು, ಅದನ್ನು ಮಾಡಿ ಸಿನಿಮಾ ಮಾಡೋದು. ಬಟ್ ಅದು ಕೂತ್ಕೊಳ್ಳಿಕ್ಕೆ ಸುಮಾರು ಟೈಮ್ ಬೇಕು, ಮೂಡ್ ಕ್ರಿಯೇಟ್ ಆಗಬೇಕಲ್ಲ. ಸೊ ನೋಡುವ, ಗೊತ್ತಿಲ್ಲ. ಈಗ ಬೇರೆ ಪಾತ್ರ ಬರವಣಿಗೆಯ ಶೈಲಿ ಇದರಲ್ಲಿ ಇರುವಾಗ ಕಂಟಿನ್ಯೂಸ್ ಆಗಿ ನೀವು ಯಾರನ್ನಾದರೂ ಸಜೆಸ್ಟ್ ಮಾಡಿದರೆ ಈ ಒಂದು ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಇವರು ಮಾಡಿದರೆ ಚೆನ್ನಾಗಿ ಇರುತ್ತೆ ಅಂತ ಆ ಒಂದು ಸ್ವತಂತ್ರ ನಿಮಗೆ ಕೊಟ್ಟಿರ್ತಾರೆ ಬರವಣಿಗೆಯ ಶೈಲಿ? ಹೌದು, ಸುಮಾರು ಪಾತ್ರಗಳು ನಾವು ಆಲ್ಮೋಸ್ಟ್ ಇವಾಗ ಸ್ವರಾಜನ್ನು ಸ್ಟಾರ್ಟಿಂಗಲ್ಲಿ ನಾವು ಇಂಟ್ರೊಡಕ್ಷನ್ ಮಾಡಿದ್ದು ಸರ್ಗೆ. ಅವ್ರಿಗೆ ಗೊತ್ತಿರಲಿಲ್ಲ ಅವರು ಅಷ್ಟೊಳ್ಳೆ ಪರ್ಫಾರ್ಮರ್, ಅಂದರೆ ಈ ದೈವದ ಬಗ್ಗೆ ಎಲ್ಲ ಅಷ್ಟು ನಾಲೆಜ್ ಇದೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವೆಲ್ಲ ವೀಡಿಯೋ ಎಲ್ಲ ತೋರಿಸಿದ್ದು ಸರ್ಗೆ, ಸ್ವರಾಜಿದ್ದು, ನೋಡಿ ಸರ್ ಇವನು ಒಳ್ಳೆ ಪರ್ಫಾರ್ಮರ್, ಬಟ್ ಯಾವುದು ಸಿಗ್ತಿಲ್ಲ ಕರೆಕ್ಟಾಗಿ ಅವನಿಗೆ ಅಂತೇಳಿ. ಮತ್ತು ಅದು ಕರೆದ್ರು ಇಲ್ಲೇ, ನಾವು ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಇದ್ವಿ ಇಲ್ಲಿ ಮಲ್ಲಿಗಟ್ಟೆ ಹತ್ರ. ಸೊ ಅಲ್ಲಿ ಬಂದು ಮೀಟ್ ಆಗಿ ಊಟ ಗಿಟ ಮಾಡ್ಕೊಳ್ಳೆಲ್ಲ ಹೋಗಿದ್ದ ಮಾತಾಡಿ. ಬಟ್ ಅವನಿಗೆ ಯಾವಾಗ ನಾವು ಏನು ಹೇಳಿರಲಿಲ್ಲ, ಮಗ ದೊಡ್ಡ ಕ್ಯಾರೆಕ್ಟರ್ನ ಇರಲಿಕ್ಕಿಲ್ಲ, ಚಿಕ್ಕದಿರ್ಬೋದು, ಗೊತ್ತಿಲ್ಲ, ಅದು ಇಲ್ಲದಿದ್ದರೂ ಇರ್ಬೋದು, ಬಟ್ ನಮ್ಮ ಟೀಮ್ ಜೊತೆನೇ ಇರ್ತೀಯ ಅಂತ. ಇಲ್ಲ ನಾನು ಟೀಮ್ ಜೊತೆ ಇರ್ತೀನಿ, ನನಗೂ ಒಂದು ಸಹಜ ವರ್ಕ್ ಮಾಡಬೇಕಂತಲೇ ಆಗಿತ್ತು. ಸೊ ಆಮೇಲೆ ಗುರುನ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು ಸರ್. ನವೀನ್ ಡಿ ಪಟೇಲ್ ಕ್ಯಾರೆಕ್ಟರ್ ಕೂಡ ತಮ್ಮ ಸಜೆಷನಲ್ಲಿ ಬಂತು ಅಂತ ಕೇಳಿದ್ವಿ. ಹೌದೌದು, ಆ್ಯಕ್ಚುಲಿ ಅದು ಬರಿಬೇಕಾದ್ರೆ ನನಗೆ ಅವರೇ ತಲೆಯಲ್ಲಿ ಓಡ್ತಾಯಿದ್ರು. ನಾನು ಗುರುಗೆ ಹೇಳಿದೆ, ನವೀನಣ್ಣೆ ಸೂಪರ್ ಆಪಣು ಅಂತ ಹೇಳಿದೆ ಗುರು ಕೂಡ. ಸೊ ಸರ್ಗೆ ಹೇಳಿದೆ, ಅವರು ಸಿಗ್ತಾರಾ ಇಷ್ಟು ಕಡಿಮೆ ಇದು ಡೇಟ್ಸಿಗೆಲ್ಲ ಸಿಗ್ಬೋದು ಅವರು ಅಂತ ಸರ್ ಹೇಳಿದೆ. ನಾನು ಮಾತಾಡ್ತೀನಿ ಸರ್ ಅಂತ. ಹಾಗೆ ನಾನು ಕಾಲ್ ಮಾಡಿದೆ, ಮಾಡುವ ರಿಷಬ್ ಅಣ್ಣ ಜೊತೆ ಎಲ್ಲ ಮಾಡುವ ಅಂತ. ಬೆಲ್ ಬಟನ್ ಒಂದು ಮಾಡಿದ್ದು ಅದ್ರ ಮೊದಲು ಪರಿಚಯ ಇತ್ತು. ಸೊ ಮಾಡುವ ಅಂತೇಳಿ ಮಾಡಿದ್ರು, ಗಮ್ಮತ್ತಾಯ್ತು ಆ ಸೀನ್. ಈಗ ನಿಜ ಜೀವನದಲ್ಲಿ ಪ್ರಕಾಶ್ ತುಮಿನಾಡ್ ಅವರು ಅವರ ಬಿಹೇವಿಯರ್, ಅವರ ಮಾತನಾಡುವ ಶೈಲಿ, ಅವರು ಇರುವಂಥ ಜೀವನ ಶೈಲಿ ಬೇರೆ ಇರುತ್ತೆ. ಈ ಸಿನಿಮಾದಲ್ಲಿ ರಾಂಪ ಅನ್ನೋನು ಬಹಳ ತುಂಟಾಗಿರ್ತಾನೆ, ಸ್ವಲ್ಪ ಹುಡುಗಿಯರ ಹುಚ್ಚು ತಮಾಷೆ ಮಾಡ್ಕೊಂಡಿರುವಂಥದ್ದು. ನಿಮ್ಮ ಮನೆಯವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಆ ಪಾತ್ರನ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ? ಆ ಥರ ಏನಿಲ್ಲ. ನಿಜ ಹೇಳ್ಬೇಕಂದ್ರೆ ಇಂಥ ಒಂದು ವಿಷಯದಲ್ಲಿ ನಾನು ಗಾಡ್ಗೆ ಬಿಟ್ಟದ್ದು. ನಂದು ವೈಫ್ ಏನಿದ್ದಾಳೆ, ಯಾವುದು ಅದು ಆ ಥರ ಏನು ತಲೆ, ಬಿಕಾಸ್ ಅವಳಿಗೆ ಗೊತ್ತು ನಾನೇನು ಅಂತ. ಸೊ ಏನು ಆ ಥರ ಟೆನ್ಷನ್ ಮಾಡ್ಕೊಳ್ಳಲ್ಲ, ಏನೂ ಇಲ್ಲ, ಗಮ್ಮತ್ತು ಮಜಾ ಮಾಡ್ತಾಳೆ ಅಷ್ಟೇ. ಬೇರೆಯವ್ರು ನೋಡ್ತಾಳೆ, ಬೇರೆಯವ್ರು ಏನು ಹೇಳ್ತಾರ ಅಂತೇಳಿ ಅಷ್ಟೇ ಬಿಟ್ಟರೆ. ಅಲ್ಲ, ನಾನೊಂದು ಕೇಳಿದ್ದೇನೆ, ಈಗ ಕೆಲವು ಹೀರೋಗಳ ಅವರ ಅಂದರೆ ಹೆಂಡತಿಯರು ಸಿನಿಮಾ ನೋಡುವಾಗ ಗಂಡ ಸ್ಕ್ರೀನಲ್ಲಿ ಏನಾದರೂ ಒಂದು ಸ್ವಲ್ಪ ತುಂಟತನ ಮಾಡಿದಾಗ, ಇದು ಸಾಕಷ್ಟು ಹೀರೋಗಳು ಹೇಳಿರುವ ಮಾತು, ಈಗೆಂದು ಸೊಂಟಕ್ಕೆ ಚಿವುಟುವುದು ಅದು ಆಗಿತ್ತ ಅಂತ. ಇಲ್ಲ ಆ ಥರ ಏನಿಲ್ಲ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅವ್ರ ಮಕ್ಕಳನ್ನ ನೋಡ್ತಾಯಿದ್ರು, ಇನ್ನು ಚಿಕ್ಕವರು ಅಲ್ಲ, ಅವರಿಗೆ ಗೊತ್ತಾಗುತ್ತಾ ಇದು ಈ ಏಜಲ್ಲೆಲ್ಲ ಅಂತೇಳಿ. ಇಲ್ಲ ಪ್ರಾಬ್ಲಮ್ ಇಲ್ಲ, ದೊಡ್ಡವನಿಗೇನು ಗೊತ್ತಾಗ್ಬೋದು, ಬಟ್ ಅವ್ನು ಹೇಳಲ್ಲ ಅಷ್ಟೇ. ಬಟ್ ಅವಳದೇನು ಆ ಥರ ಸಮಸ್ಯೆ ಇಲ್ಲ, ಅವಳು ಎಂಜಾಯ್ ಮಾಡ್ತಿದ್ದಿಲ್ಲ ಅಷ್ಟೇ. ಈಗ ಸಿನಿಮಾ ಆದ ಮೇಲೆ ಕೂಡ ನೀವು ನಾಟಕ ಆದರೆ ಇದರ ಬ್ಯುಸಿಯಲ್ಲಿದ್ದರೂ ಕೂಡ ಪಬ್ಲಿಕ್ ಕೊಡ್ತಾ ಇರುವಂಥ ಅಪ್ರಿಷಿಯೇಷನ್, ನಿಮಗೆ ಒಂದು ಹೊಗಳುವಿಕೆನ ಯಾವ ಥರ ತಗೊಳ್ತಾ ಇದ್ದೀರಾ? ಎಷ್ಟು ಗಂಟೆ ರಾತ್ರಿಗೆಲ್ಲ ಕಾಲ್ ಬರ್ತಾ ಇದೆ? ಅದು ಕಾಲ್ ಮೆಸೇಜ್ ಹೇಳಲಿಕ್ಕೆ ಸಹ ಹೊಸ ನಂಬರ್ಗಳು ಅಂದರೆ ಒಂದಷ್ಟು ಗ್ರೂಪಲ್ಲಿ ಇದ್ದೀನಲ್ಲ, ಅದನ್ನು ಕರೆಕ್ಟ್ ಮಾಡಿಕೊಂಡು ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಸುಮಾರು ನೈಟ್ ಶೋಗೆ ಹೋಗಿ 1 ಗಂಟೆ ಮಲಗಿದ್ದು, ನಿದ್ದೆಯಲ್ಲೆದ್ದು ಫೋನ್ ಮಾಡಿದ್ದೆ, ಆಮೇಲೆ ನಿದ್ದೆ ಬರಲ್ಲ ಕೆಲವು ಸರ್ತಿ. ಆದರೆ ನಿಜವಾಗೂ ಸ್ಟಾರ್ಟಿಂಗಲ್ಲಿ 1 ವಾರ ಸಿನಿಮಾ ರಿಲೀಸ್ ಆದಾಗ ನಿಜವಾಗ್ಲೂ ನಿದ್ದೆ ಇಲ್ಲ, ಮಲಗಿದ್ರು ನಿದ್ದೆ ಬರ್ತಿಲ್ಲ, ಬಿಕಾಸ್ ಅಷ್ಟು ಖುಷಿ. ಎಲ್ಲ ಹೋಯ್ತಲ್ಲ ಈ ಸಿನಿಮಾ, ಜನರಿಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಪ್ರೀತಿ ಕೊಡ್ತಾ ಇದ್ದಾರೆ ಅಂತ. ಸೊ ಆಮೇಲೆ ಅದೇ ಕಾಲ್ ಮೇಲೆ ಕಾಲ್ ಹಾಗೆ ಒಂದಿನ 2-3 ದಿನ ಕಂಟಿನ್ಯೂ ಆಗಿ ರಾತ್ರಿ ಕಾಲ್ ಬಂತು ಸಿನಿಮಾ ನೋಡಿ. ಒಂದಿನ ವೈಫ್ ಹೇಳಿದ್ಲು, ನೀನು ಸೈಲೆಂಟ್ ಬಂದು ಜಪ್ಪುವರ ಅಂತ. ಅಲ್ಲ, ಅವರಿಗೆ ನಿದ್ದೆ ಇಲ್ಲಲ್ಲ ಪಾಪ, ಅವ್ರು ನಮಗೆ, ನಾವು ಬೆಳಿಗ್ಗೆ ಸ್ವಲ್ಪ ನಿದ್ದೆ ಮಾಡ್ತೀವಿ, ಅವ್ರು ಬೇಗ ಹೇಳ್ಬೇಕಲ್ಲ ಬೆಳಿಗ್ಗೆ. ಸೊ ಹಾಗೆ ಅಂದರೆ ಆದರೂ ಖುಷಿ, ಏನೋ ಒಂಥರ ನಮಗೆ ಡಿಸ್ಟರ್ಬ್ ಅಂತ ಅನಿಸಿದ್ರು ಅವರು ಈ ಮಾತನಾಡುವಾಗ ಕ್ರೆಡಿಟ್ಸ್ ಕೊಡುವಾಗ ತುಂಬ ಖುಷಿ. ಈಗ ರಾಂಪನ ಕ್ಯಾರೆಕ್ಟರ್ ಕಾಂತಾರ ಪಾರ್ಟ್ 2 ಅಲ್ಲಿ ಇರುತ್ತಾ? ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಅದರದ್ದು ಇನ್ನೂ ಏನು ಡಿಸ್ಕಷನ್ ನಡೆದಿಲ್ಲ, ಇದರಲ್ಲಿ ಬ್ಯುಸಿ ಇದ್ವಿ, ಮಾಡ್ತಾರ ಇಲ್ಲೋ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಜನರಿಗೆ ತುಂಬ ಇದೆ ಮಾಡಲೇಬೇಕು ಅಂತ ಮಾಡಿಯವರು, ಅವರು ಗೊತ್ತಿಲ್ಲ, ಅವ್ರದ್ದು ನೆಕ್ಸ್ಟ್ ಲೆವೆಲ್ನಲ್ಲಿ ಆಲೋಚನೆ ಮಾಡ್ತಾರೆ ಸರ್. ಸೊ ಬಟ್ ಇಷ್ಟು ಬೇಗ ಅಂತೂ ಬರಲ್ಲ ನನ್ನ ಪ್ರಕಾರ. ಈ ಸಿನಿಮಾ ತುಂಬ ಬೇಗ ಬಂದಿದೆ ಆ್ಯಕ್ಚುಲಿ, ಸ್ಟಾರ್ಟಿಂಗ್ ಏಪ್ರಿಲ್ ಅವರಿಗೆ ಥಾಟ್ ಬಂದಿದ್ದು, ಅದೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಅದಕ್ಕೆ ಮುಂದೆ ಬರೆದಿದ್ವಿ,
ಮೇ ಎಂಡಿಗೆ ಸ್ಟಾರ್ಟ್ ಮಾಡಿದ್ವಿ. ಇವು ರಿಲೀಸ್ ಆಗಿ ಕ್ರೆಡಿಟ್ಸ್ ಕೂಡ ಬಂದಾಯಿತು. ಬಟ್ ಇಷ್ಟು ಬೇಗ ಅಂತೂ ಖಂಡಿತ ಆಗಲ್ಲ. ಅಂದರೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕಲ್ಲ. 2 ಅಂದಮೇಲೆ ಜನರ ನಿರೀಕ್ಷೆಗೆ ನಾವು ಏನಾದರೂ ಇದು ಕೊಡಲೇಬೇಕು. ಅದಕ್ಕೆ ಈಗ ಕಾಂತಾರ ಸಿನಿಮಾ ಒರಿಜಿನಲ್ ಕನ್ನಡ ಭಾಷೆಯಲ್ಲಿ ಬಂದಿದೆ. ಬಟ್ ಈಗ ಏನಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಬಟ್ ಬರವಣಿಗೆಯ ಪ್ರೊಸೆಸ್ಸಲ್ಲಿ ನೀವು ಮಂಗಳೂರಿನವರು ಸ್ಕ್ರಿಪ್ಟಲ್ಲಿ ಕೂತಿದ್ರಿಂದ ಆವಾಗ ಏನಾದರೂ ನಿಮಗೆ ತಲೆಗೆ ಹೊಳಿತಿತ್ತ, ಇದು ತುಳುವಲ್ಲೂ ಕೂಡ ಮಾಡುವಂಥ ಕೆಪಾಸಿಟಿ ಇರುವಂಥ ಕತೆ, ಸರಿಗೆ ಏನಾದರೂ ನೀವು ಸಜೆಷನ್ ಕೊಟ್ಟಿದ್ರ? ನಾವು ಸಜೆಷನ್ ಕೊಟ್ಟದಲ್ಲ, ಆ್ಯಕ್ಚುಲಿ ಸರ್ಗೆ ಆ ಥಾಟ್ ಇತ್ತು. ಅಂದರೆ ತುಳು ಒಂದು ಮಾಡುವ ಅಂತ ಬೇಕಾದರೆ, ಅಂದರೆ ಜೊತೆಗೆ ಅಲ್ಲ, ಒಂದು 3 ವೀಕ್ಸ್ ಬಿಟ್ಟು ಒಂದು ತುಳು ಒಂದು ರಿಲೀಸ್ ಮಾಡುವ, ಸ್ವಲ್ಪ ಆಡಿಯನ್ಸಿಗೆ ಮೊದಲಿಗೆ ಆ ಥಾಟ್ ಬಂದಿತ್ತು ಸರ್ಗೆ. ಆಮೇಲೆ ಇದು ನೆಕ್ಸ್ಟ್ ಲೆವೆಲ್ ಹೋಯ್ತಲ್ಲ, ಈಗ ಎಲ್ಲ ಭಾಷೆಗೆ ಬೇಕು, ಪ್ಯಾನ್ ಇಂಡಿಯಾ ಬೇಡ ಅಂತ ಸರ್ಗಿತ್ತು, ಕನ್ನಡದಲ್ಲೇ ನೋಡಲಿ ಎಲ್ಲರೂ ಅಂತೇಳಿ. ಮತ್ತು ಈ ಲೆವೆಲಲ್ಲಿ ರೀಚ್ ಆಗುತ್ತೆ ಅಂತ ಸರ್ಗೂ ಗೊತ್ತಿರಲಿಲ್ಲ. ಬ್ಲಾಕ್ ಬಸ್ಟರ್ ಆಗುತ್ತೆ, ಹಿಟ್ ಆಗುತ್ತೆ, ಒಂದು ಸರ್ಕಾರಿ ಸಿನಿಮಾದ ಲೆವೆಲಿಗೆ ಹೋಗ್ಬೋದು ಅಂತ ನಮ್ಮದು ಒಂದು ಆಲೋಚನೆ ಇದ್ದದ್ದು. ಸೊ ಇದು ನೆಕ್ಸ್ಟ್ ಲೆವೆಲಿಗೆ ಹೋಯಿತು. ಸೊ ಈಗ ಎಲ್ಲ ಭಾಷೆಯಲ್ಲಿ ಆಯಿತು. ಈಗ ತುಳು ಡಬ್ ನಡೀತಾ ಇದೆ. ಸೊ ನಿಮ್ಮ ಪಾತ್ರಕ್ಕೆ ನೀವೇ ಡಬ್ ಮಾಡಿದ್ದೀರಾ ಅಥವಾ ಡಬ್ಬಿಂಗ್ ಪ್ರೊಸೆಸ್ಸಲ್ಲಿ ಸಿನಿಮಾ ನೋಡುವಾಗ ತುಳು ಭಾಷೆಯಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀರಿ? ನಂದು ನಾನೇ ಮಾಡಿದೆ, ಗಮ್ಮತ್ತಾಯಿತು. ಎಲ್ಲೂ ತುಂಬ ಕಷ್ಟ ಏನಾಗಿಲ್ಲ, ಆರಾಮದಲ್ಲಿ ಮಾಡಿದ್ವಿ ಡಬ್ಬಿಂಗ್. ಅಂದರೆ ಮಂಗಳೂರು ಕನ್ನಡದ ಇದಲ್ವಾ, ಸೊ ಬ್ಯಾಂಗ್ಳೂರು ಕನ್ನಡದ ಸ್ವಲ್ಪ ಆಲೋಚನೆ ಮಾಡಿಲ್ಲ ಮಾಡಬೇಕು. ನಮಗೆ ಅಲ್ಲೇ ನೋಡಿ ಎಲ್ಲ ಹಾಫ್ ಡೇಲಿ ಮುಗಿಸ್ತೇನೆ ನಾನು ಡಬ್ಬಿಂಗ್. ನಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಗ್ದೇ ಹೋಯ್ತು. ಜಾಸ್ತಿ ರೀಟೇಕ್ ಅಂತ ಏನಿಲ್ಲ, ತುಂಬ ಈಸಿ ಅನಿಸ್ತು ನನಗೆ, ಆರಾಮ್ಸೆ ಆಯಿತು. ತುಳುವಲ್ಲಿ ಮಜಾ ಕೊಡ್ತಾ ಇದೆಯಾ ಡಬ್ಬಿ? ಡೆಫಿನೆಟ್ ಆಗಿ. ಅಂದರೆ ನಮ್ಮದು ಒಂಥರ ಅದೇ, ನಾವೀಗ ಈ ನಮ್ಮ ಮಲಯಾಳಂ ನಮ್ಮದೆಲ್ಲ, ತುಳುವಲ್ಲಿ ಹೆಂಗೆ ಅಂದರೆ ಈ ಒಂಥರ ಕೆಲವೊಂದು ವಿಷಯಗಳಿಗೆ 2 ಅರ್ಥಗಳಿರುತ್ತೆ, ಅದಕ್ಕೆ ಪಂಚಾಗುತ್ತೆ ನಮಗೆ. ಸೊ ಅದರಿಂದ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಯಾವಾಗಲೂ ಕಲಾವಿದರಿಗೊಂದು ಆಸೆ ಇರುತ್ತೆ, ನಮ್ಮ ನಟನೆ ಮಾಡಿದಂಥ ಸಿನಿಮಾ ಬೇರೆ ಎಲ್ಲಿ ಕೂಡ ಓಡಲಿ, ಆದರೆ ನಾನು ಹುಟ್ಟಿದ ಊರಿನಲ್ಲಿ ಓಡಬೇಕು ಅಂತ. ಈಗ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿದೆ, ಈ 3ನೇ ವಾರದಲ್ಲೂ ಕೂಡ ಇವತ್ತು ಆದಿತ್ಯವಾರ 80 ಪ್ರದರ್ಶನ, 80ರಲ್ಲಿ 80 ಹೌಸ್ಫುಲ್. ಎಷ್ಟು ಮನಸ್ಫೂರ್ತಿ ಖುಷಿ ಆಗ್ತಾ ಇದೆ. ಎಷ್ಟೋ ವರ್ಷದ ಜರ್ನಿ ನಿಮಗೆ, ಈ ಒಂದು ಸಕ್ಸಸ್ನ ಈ ಸಮಯದಲ್ಲಿ ಏನು ಹೇಳ್ತೀರಿ? ಅದೇ ಅದು ಎಲ್ಲರಿಗೆ ಅಂತೇಳಿ ಬುಕ್ ಮೈ ಶೋ ನೋಡೋದೇ ಆಗಿದೆ. ಎಲ್ಲಕ್ಕೆ ಒಂಥರ ಏನೋ ಖುಷಿ, ಹೇಳಕ್ಕೆ ಆಗೋದಿಲ್ಲ ಆ ಥರ ಒಂದು ಖುಷಿ. ಆ್ಯಂಡ್ ಸುಮಾರು ಜನರು ಕಾಲ್ ಮಾಡಿ ಟಿಕೆಟ್ಸ್ ಇದು ಮಾಡ್ತಾರೆ, ಏನೇನು ಸರ್ಕಸ್ ಎಲ್ಲ ಮಾಡಿ ಟಿಕೆಟ್ಸ್ ಕೊಟ್ಟಿದ್ದು. ನಿನ್ನೆ ಒಂದು ರಾತ್ರಿ 12 ಟಿಕೆಟ್ ಬೇಕಿತ್ತು, ಅದನ್ನು ಹೇಗೆ ಮಾಡಿ ಬಿಕ್ಸನದಲ್ಲಿ ಒಂದು ಮಾಡಿಕೊಡ್ತಾರೆ. ಬಾಲ ಸರ್ ತುಂಬ ಸಪೋರ್ಟಿವ್, ಏನಾದರೂ ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಯಾರಾದರೂ ಇದಾಗಿದ್ದರೆಲ್ಲ ಎಷ್ಟು ಮಾಡಿ ಕೊಡ್ತಾರೆ ಟಿಕೆಟ್ಸ್. ಏನೋ ಒಂದು ಅದು ಗೊತ್ತಿಲ್ಲ, ಯಾವುದು ಖುಷಿ ಅಂತಲೇ, ಯಾವ ಥರ ಖುಷಿ ಅಂತಲೇ ಹೇಳೋಕ್ಕಾಗೋದಿಲ್ಲ, ಆ ಥರ ಒಂದು ಖುಷಿ. ಇಷ್ಟು ಸಮಯ ನಾವೀಗ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ಒಂದು 5-6 ವರ್ಷ ಆಯಿತು. ಇದೊಂದು ಹೊಸ ಅನುಭವ ಅಂತ ಹೇಳ್ಬೋದು. ಈಗ ಕನ್ನಡದಲ್ಲಿ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿರ್ತೀರಾ, ತುಳು ಡಬ್ಬಾಗಿ ರಿಲೀಸ್ ಆದಮೇಲೆ ಮತ್ತೊಮ್ಮೆ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ಇದ್ದೀರಾ? ಖಂಡಿತ, ಅದು ಆಲ್ರೆಡಿ ಫಿಕ್ಸ್ ಆಗಿದೆ, ತುಳು ಸಿನಿಮಾ ನೋಡೋದು ಅಂತೇಳಿ. ಮತ್ತು ಈಗ ಎಲ್ಲ ಭಾಷೆಯಲ್ಲಿ ಈಗ ಬೇರೆ ನೋಡಿಲ್ಲ, ಈಗ ಹಿಂದಿ ಇದನ್ನು ನೋಡಿಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ, ಪ್ರಾಬ್ಲಮ್ ಆಗ್ತಿದೆ, ನೋಡಿಲ್ಲ. ಅದನ್ನು ನೋಡಬೇಕು, ಎಲ್ಲ ಭಾಷೆಯಲ್ಲಿ ನೋಡಬೇಕು. ಅಂದರೆ ಹೇಗಾಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಥಿಯೇಟರ್ಗೆ ಹೋಗಿ ನೋಡಬೇಕೆಲ್ಲ, ಈಗ ಎಲ್ಲ ಭಾಷೆಯಲ್ಲಿ ಕೂಡ. ಕೊನೆಯದಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸು, ಈ ಒಂದು ಹೆಸರು, ಈಗ ನಿಮ್ಮ ರಾಂಪ ಅನ್ನೋ ಕ್ಯಾರೆಕ್ಟರ್ ಬಹುಶಃ ಖಾಲಿ ಕನ್ನಡಕ್ಕೆ ಸೀಮಿತವಾಗಿರೋದನ್ನು ಇವಾಗ ವಿಶ್ವದಾದ್ಯಂತ ಮುಟ್ಟಿಸಿದ್ದಾರೆ, ಜನರ ಹತ್ತಿರವಾಗಿದ್ದಾರೆ. ಕೊನೆಯದಾಗಿ ಪ್ರೀತಿಯಿಂದ ಒಪ್ಪಿಕೊಂಡಂಥ ಎಲ್ಲ ಭಾಷೆಯ ವೀಕ್ಷಕರಿಗೆ ಒಬ್ಬ ಕಲಾವಿದನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಏನು ಹೇಳಿದರೂ ಅದು ಹೆಚ್ಚೇ ನಾವು, ಬಿಕಾಸ್ ಆ ಲೆವೆಲಿಗೆ ನಮಗೆ ಒಂದು ಪ್ರೋತ್ಸಾಹ, ಬೆಂಬಲ, ಪ್ರೀತಿ ಕೊಟ್ಟಿದ್ದಾರೆ ಜನ. ಒಂದಂತೂ ಸತ್ಯ, ಜನರು ಯಾವುದು ಬೆಸ್ಟ್ ಅಂತ ನಾವೀಗ ಪ್ರಮೋಷನ್ ಬಗ್ಗೆ ಕೆಲವು ಸಲ ಮಾತಾಡಿದ್ದಿದ್ದೇವೆ ರಿಲೀಸ್ ಮೊದಲು. ನಮ್ಮ ಪ್ರಮೋಷನ್ ಸಾಕಾಗ್ತಿಲ್ಲ ಅನಿಸುತ್ತೆ ಅಂತ, ಇದು ನಾವು ವೈಯಕ್ತಿಕವಾಗಿ ನಾನು ಹೇಳಿದ್ದು ಉಂಟು. ಮೇ ಬಿ ಹೊಂಬಾಳೆ ಫಿಲಮ್ಸ್ ಅವರಿಗೆ ಇದೊಂದು ಡೆಫಿನೆಟಾಗಿ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥ ಒಂದು ಸ್ಟ್ರಾಂಗ್ ಇದಿತ್ತೆ ಅನ್ನೋ, ಗೊತ್ತಿಲ್ಲ ನನಗೆ ಅದು. ಬಟ್ ಜನರ ಮೌತ್ ಪಬ್ಲಿಸಿಟಿ, ಮೌತ್ ಪ್ರಮೋಷನ್ ಇದೆಯಲ್ಲ, ಅದರ ಮುಂದೆ ಯಾವ ಪ್ರಮೋಷನ್ಸ್ ಇಲ್ಲ ಆ್ಯಕ್ಚುಲಿ. ನಾವು ಎಷ್ಟೇ ಖರ್ಚು ಮಾಡಿದ್ರು ಅವರ ಒಂದು ಪ್ರಮೋಷನ್ ಇರುತ್ತಲ್ಲ, ಅವರ ಒಂದು ತೂಲೆ ಪಿಕ್ಚರ್ದು ತೂಲೆ ಅಂತ ಹೇಳ್ತಾರಲ್ಲ, ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ, ಸೊ ಅದು ದೊಡ್ಡ ಮಟ್ಟದ ರೀಚ್ ಅದು. ಸೊ ಹೇಳೋದಿಷ್ಟೇ, ತುಂಬ ನನಗೆ ಒಂದು ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ನಾವೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ವಿ. ನಾನು ಶನಿಲ್ ಗುರು ಎಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿ ಅಲ್ಲಿ ಒಂದಷ್ಟು ಇಲ್ಲಿ ಕೆಲವರು ಮಾತ್ರ ಇಲ್ಲಿ ಮಂಗಳೂರಲ್ಲಿದ್ದರು. ನಮಗೆ ತುಂಬ ತುಡಿತ ಅಲ್ಲಿ, ನನಗೆ ಗುರುಗೆಲ್ಲ ಡೈಲಿ ಮಾತ್ರ ನಮಗೆ ಕುಡ್ಲಡು ಪಡಿತು ಅಂದರೆ ಕುಡ್ಲಡು ಪಡಿತು ಅಂತ
ಅದೇ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ 3ನೇ ವಾರದಲ್ಲೂ ಮೊದಲೇ ವಾರ ಇದ್ದಂತ ಅಷ್ಟು ಹೌಸ್ಫುಲ್, ಅಷ್ಟು ನೂಕು ನುಗ್ಗಲು ಅಲ್ಲಿದ್ದು ನಾವು ದಿನ ಕಾಲ್ ಮಾಡೋದು ಸ್ವರಾಜ್ಜಿಗೆ, ಇವರಿಗೆ ಪುಷ್ಪನಿಗೆ, ದೀಪಕರನಿಗೆ ಕಾಲ್ ಮಾಡೋದು ನಾವು. ಹೆಂಚುಂಡು ಅದು ಹೆಂಚಿರಾಣ್ ಅಂತೇಳಿ ದಿನ ಫೋನ್ ಮಾಡಿ ಮಾತಾಡೋದು. ಅಲ್ಲಿ ಒಂದಷ್ಟು ಇಂಟರ್ವ್ಯೂಗಳೆಲ್ಲ ಇತ್ತಲ್ಲ, ಸೊ ನಾವು ಎಲ್ಲರೂ ಹೋಗೋಕ್ಕಾಗಲ್ಲ, ಸೊ ಟೀಮ್ದು ಎಲ್ಲರ ಪರವಾಗಿ ನಾವು ಹೋಗಿ ಎಲ್ಲಿದ್ವಿ. ಫ್ರೆಂಡ್ ಸರ್ಕಲಲ್ಲಿ ಹೇಗಿದೆ ಪ್ರಕಾಶರೇ, ಈ ಸಲ ಒಂದು ಪಾರ್ಟಿಗೆ ಹೊರಡು ಅಂತ ಕೇಳ್ತಾ ಇದ್ದೆ? ಡೆಫಿನೆಟಾಗಿ ಸುಮಾರು ಬರುತ್ತೆ. ಅಲ್ಲ ಅದಕ್ಕಿಂತ ಜಾಸ್ತಿ ಬರೀ ಸಿನಿಮಾದ ಬಗ್ಗೆ ಒಂದಷ್ಟು ಪೋಸ್ಟರ್ಗಳು ಬರ್ತಾ ಇದೆಯಲ್ಲ, ರಾಂಪಂದು ಬೆಸ್ಟ್ ರೈಡರು ಅದು ಇದು, ಮತ್ತು ಇವತ್ತು ನಿನ್ನೆ ಹೊಸದು ಇನ್ನೊಂದು ಬಿಟ್ಟರು, ಯಾವುದು ಜೀನ್ಸ್, ಅರ್ಧ ಜೀನ್ಸ್ ಹಾಕಿ ರಾಂಪ ಜೀನ್ಸ್ ಅಂತ. ಎಂಜಾಯ್ ಮಾಡ್ತಾ ಇದ್ದೀನಿ ಟ್ರೋಲ್ಸ್. ಹೌದು, ಎಂಜಾಯ್, ತೊಂದರೆ ಇಲ್ಲ. ಅವ್ರ ಪ್ರೀತಿ, ಅವ್ರ ಖುಷಿಯಲ್ಲಿ ಏನು ಬೇಕು ಅದನ್ನು ಇದು ಮಾಡಲೇಬೇಕು. ಎಲ್ಲ ಆಡಿಯನ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನಾವೇನು ಅಂದ್ಕೊಂಡ್ವಿ, ಸರ್ಗೊಂದು ಥಾಟ್ ಇತ್ತು, ಇದು ನಮ್ಮ ಕಲ್ಚರ್ ಏನಿದೆ ಅದು ಎಲ್ಲಿಗೆ ರೀಚ್ ಆಗಬೇಕು ಅಂತ, ಅದಕ್ಕಿಂತ ನೆಕ್ಸ್ಟ್ ಅಲ್ಲಿಗೆ ತೊಗೊಂಡೋಗಿದ್ದು ನೀವು, ಅದನ್ನು ರೀಚ್ ಮಾಡಿಸಿದ್ದು ನೀವು. ಸೊ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಿನ ಸಿನಿಮಾಗಳಲ್ಲೂ ನಮಗೆ ಇದೇ ರೀತಿಯ ಸಪೋರ್ಟ್ ನಿಮ್ದು ಇರಲಿ, ಪ್ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.